ತುಳುನಾಡಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಅಷ್ಟು ಮಾತ್ರವಲ್ಲದೆ ಈ ನಾಡನ್ನ ಹಲವಾರು ಮಂದಿ ರಾಜ ಮಹಾರಾಜರುಗಳು ಆಳಿದ್ದಾರೆ. ತುಳುನಾಡನ್ನ ಆಳಿದ ಪ್ರಾಚೀನ ಅರಸು ಮನೆತನಗಳಲ್ಲಿ ಅಳುಪ ಅರಸು ವಂಶಸ್ಥರು ಪ್ರಮುಖರು. ಅದರಲ್ಲೂ ಉಡುಪಿಯ ಕೋಟೆ ಕೊತ್ತಲಗಳ ನಗರಿ ಬಾರ್ಕೂರಿನಲ್ಲಿ ಅಳುಪರ ಕಾಲದ ವೈಭವ ನೆನಪಿಸುವ ಉತ್ಸವ ಆರಂಭವಾಗಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ತಾಣವಾಗಿದ್ದ ರಾಜಧಾನಿಯಾಗಿದ್ದ ನಗರ ಈಗ ಪಾಳು ಬಿದ್ದ ಹಳ್ಳಿಯಂತಾಗಿದೆ. ಪ್ರವಾಸೋದ್ಯಮ ಬೆಳೆದರೆ ಊರು ಅಭಿವೃದ್ಧಿಯಾಗುತ್ತದೆ ಅನ್ನೋದು ಅಲ್ಲಿನ ನಿವಾಸಿಗಳ ಆಶಯ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮಗೂ